ನಮಸ್ಕಾರ. ಜ್ಞಾನದ ಬೆಳಕು ದಿನಕ್ಕೊಂದು ಮಂಕುತಿಮ್ಮನ ಕಗ್ಗ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸರಣಿ ಕಾರ್ಯಕ್ರಮ 98. ನಾನು ಕರುಣಾಕರ ಹೊಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗವನ್ನು ಕೇಳಿ ಬರೋಣ. ಎಳೆಯ ತರು ದಿನ ದಿನವೂ ಹೊಸ ತಳಿರ ತಳೆಯುವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲ್ಲದೆ ಉಕ್ಕುವಂತೆ, ಎಳೆ ಮಕ್ಕಳೊಳು ತಿಳಿವು ಮೊಳೆತು ಬೆಳೆಯುವುದು ನೋಡು, ಇಳೆಯೊಳಗೆ ಅದು ಒಂದು ಸೊಗ ಮಂಕುತಿಮ್ಮ. ಎಳೆಯ ಕರು ದಿನ ದಿನವೂ ಹೊಸ ತಳಿರ ತಳೆಯುವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲ್ಲದುಕ್ಕುವಂತೆ, ಎಳೆ ಮಕ್ಕಳೊಳು ತಿಳಿವು ಮೊಳೆತು ಬೆಳೆಯುವುದು ನೋಡು, ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ, ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ. ಬಂಧುಗಳೇ, ಮಾನ್ಯ ಗುಂಡಪ್ಪನವರು ಬಹಳ ಅದ್ಭುತವಾಗಿ ರಸವತ್ತಾಗಿ ಈ ಕಗ್ಗವನ್ನು ನಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಿದ್ದಾರೆ. ಪ್ರಕೃತಿಯಲ್ಲಿ ಮರಗಿಡಗಳು ಹೊಸ ಚಿಗುರು ಬಿಡುವ ಕ್ಷಣವನ್ನು ನೋಡಲು ಮನಸ್ಸಿಗೆ ಅತ್ಯಂತ ಆಹ್ಲಾದಕರವಾಗ್ತದೆ. ಪ್ರತಿದಿನವೂ ನಮ್ಮ ಮನೆಯ ಅಂಗಳದ ಮುಂದೆ ಹೂವಿನ ಗಿಡಗಳು ಹೂ ಬಿಟ್ಟಾಗ, ಆ ಮುಂಜಾನೆ ಆಗುತ್ತಲೇ ಸೂರ್ಯನ ಕಿರಣಕ್ಕೆ ಮೈ ಒಡ್ಡಿದಾಗ, ಆ ಅರಳಿರುವ ಕುಸುಮಗಳನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ಖುಷಿ ಆಗ್ತದೆ. ಆ ಅರಳಿರುವ ಹೂಗಳನ್ನು ಕಾಣುತ್ತಾ ಕಾಣುತ್ತಾ ಎಲ್ಲಿ ಯಾರು ಬಂದು ಆ ಹೂವನ್ನು ಕೊಯ್ದು ಬಿಡ್ತಾರೋ ಎನ್ನುವ ಭಯವೂ ಇರುತ್ತದೆ. ಹಾಗಾಗಿ ಆ ಸೌಂದರ್ಯವನ್ನು ನೋಡ್ತಾನೆ ಆ ಹೂವನ್ನು ನಾವು ಬಹಳಷ್ಟು ರಕ್ಷಣೆ ಮಾಡ್ತೀವಿ. ಹೀಗೆ ಆ ಕುಸುಮವು ಕೇವಲ ದುಂಬಿಗಳನ್ನಷ್ಟೇ ತನ್ನತ್ತ ಸೆಳೆಯುವುದಲ್ಲ, ಯಾರಲ್ಲಿ ಪ್ರಕೃತಿಯ ಸೌಂದರ್ಯದ ಆ ರಸ ಆಸ್ವಾದಿಸುವಂಥ ಮನಸ್ಸಿರ್ತದೆಯೋ ಅವರೆಲ್ಲರನ್ನ ಹೂ ತನ್ನತ್ತ ಸೆಳೀತದೆ. ಭೂಮಿಯಲ್ಲಿ ಅನುಕ್ಷಣವು ತಿಳಿಯಾದ ನೀರು ಚಿಲುಮೆಯಾಗಿ ಉಕ್ಕಿ ಹರಿತದೆ. ಈ ಪ್ರಕೃತಿಯ ವಿಸ್ಮಯ ಮತ್ತು ಸೌಂದರ್ಯದ ಚೆಲುವು ಕಂಡಾಗ ಮನಸ್ಸು ಅತ್ಯಂತ ಹಗುರವಾಗ್ತದೆ. ಬಾಹ್ಯ ಪ್ರಪಂಚದಲ್ಲಿ ಒತ್ತಡಗಳಿಂದ ಕೂಡಿರುವ ಮನಸ್ಸಿಗೆ ಪ್ರಕೃತಿಯ ಸೌಂದರ್ಯವನ್ನು ನೋಡುವಾಗ, ಆಸ್ವಾದಿಸುವಾಗ ಮನಸ್ಸು ಅತ್ಯಂತ ಮುದಗೊಳ್ಳುವುದು ಸಹಜ. ಮಕ್ಕಳ ಮನಸ್ಸು ಮುಗ್ಧವಾದದ್ದು. ಗದ್ದೆಯಲ್ಲಿ ಬೆಳೆಯುವ ಪೈರಿನಂತೆ ಮಕ್ಕಳು ಸೊಗಸಾಗಿ ಬೆಳೆಯುತ್ತಾರೆ. ಮನೆಯಲ್ಲಿ ನೀವೆಲ್ಲರೂ ನೋಡಿದ್ದೇವೆ. ಮನೆಯಲ್ಲಿ ಮಕ್ಕಳು ಆಟ ಆಡುತ್ತಾ ಅಪ್ಪ ಅಮ್ಮನ ಮನೆಯವರೊಂದಿಗೆ ಬೆರೆತು ಕ್ಷಣ ಕ್ಷಣವೂ ಹೊಸತನ್ನ ಕಲಿಯುವ, ತಿಳಿಯುವ ಪರಿಪಾಠ ನಡೆದೇ ಇದೆ. ಮಕ್ಕಳು ಕೇಳುವ ಗಂಭೀರವಾದ ಪ್ರಶ್ನೆಗಳಿರ್ಬೋದು, ತಮಾಷೆ ಪ್ರಶ್ನೆಗಳಿರ್ಬೋದು, ಮಕ್ಕಳ ಹಠ ಇರಬಹುದು, ಮಕ್ಕಳ ಖುಷಿ ಸಂಭ್ರಮ ಎಲ್ಲವೂ ಕೂಡ ಹೆತ್ತವರಿಗೆ, ಮನೆ ಮಂದಿಯವರಿಗೆಲ್ಲರಿಗೂ ಕೂಡ ಒಂದು ಸಂತಸದ ವಿಚಾರ ಅದು. ಎಷ್ಟೋ ಬಾರಿ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕಾಗದೆ ತಾಯಿ ಕಕ್ಕಾಬಿಕ್ಕಿ ಆಗ್ತಾಳೆ. ಮಕ್ಕಳು ಪ್ರತಿಯೊಂದು ಹಂತದಲ್ಲಿಯೂ ಎಲ್ಲವನ್ನ ಕೂಡ ಕಲಿತಾ ತಿಳಿಯುತ್ತಾ ಈ ಜಗತ್ತನ್ನು ನೋಡುವ ಪ್ರಯತ್ನವನ್ನು ಮಾಡ್ತಾರೆ. ಮಕ್ಕಳು ಕಲಿಯುವ ತಿಳಿಯುವ ಕ್ರಿಯೆಯು ದಿನದಿಂದ ದಿನಕ್ಕೆ ನಡೀತಾನೆ ಇರ್ತದೆ. ಈ ಕ್ರಿಯೆಯನ್ನು ನೋಡುವಾಗ ಮನಸ್ಸಿಗೆ ಬಹಳ ಹಿತಕರವಾಗಿ ಕಾಣ್ತದೆ. ಎಷ್ಟೋ ಬಾರಿ ನಮ್ಮ ಜೀವನದ ಸಮಸ್ಯೆಗಳು ಈ ಮಕ್ಕಳ ಒಂದು ಮುಗ್ಧತೆಗೆ, ಮಕ್ಕಳ ಹಾವ ಭಾವದ ಆ ಭಾವನಾತ್ಮಕವಾದ ಸಂಬಂಧಕ್ಕೆ, ಮಕ್ಕಳೊಂದಿಗೆ ಕಳೆಯುವ ಆ ಒಂದು ರಸವತ್ತಾದ ಗಳಿಗೆಯ ಸಂದರ್ಭದಲ್ಲಿ ಎಲ್ಲವೂ ಹಗುರವಾಗ್ತದೆ. ಮಕ್ಕಳೇ ಒಂದು ನಮಗೆ ಪ್ರಪಂಚವಾಗಿ ಕಾಣ್ತಾರೆ. ಹೀಗೆ ಎಷ್ಟೋ ಬಾರಿ ಜೀವನದಲ್ಲಿ ಸಮಸ್ಯೆಗಳು ಇದ್ದಾಗ ಮನೆಯ ಒಳಗೆ ಮಕ್ಕಳ ಓಡಾಟ, ಮಕ್ಕಳ ಒಂದು ನಲಿದಾಟ ಎಲ್ಲವೂ ಕಂಡಾಗ ದುಗುಡ ದುಃಖ ದುಮ್ಮಾನಗಳೆಲ್ಲವೂ ಕೂಡ ಮರೆಯಾಗ್ತವೆ. ಮಕ್ಕಳೊಂದಿಗೆ ಭಾವನಾತ್ಮಕ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳೋಣ. ಮಕ್ಕಳ ಆತ್ಮವಿಶ್ವಾಸವನ್ನ, ನಂಬಿಕೆಯನ್ನ ಹೆಚ್ಚಿಸೋಣ. ಹೆತ್ತವರಾಗಿ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಸಾಕಾರ ಮಾಡೋಣ. ಏನಂತೀರಿ ಬಂಧುಗಳೇ? ಲಾಕ್ಡೌನ್ ಸಂದರ್ಭದಲ್ಲಿ ಆರಂಭವಾದ ದಿನಕ್ಕೊಂದು ಮಂಕುತಿಮ್ಮನ ಕಗ್ಗ ವಾಚನ ತಾತ್ಪರ್ಯಕ್ಕೀಗ 100ರ ಸಂಭ್ರಮ. ಆ 100ರ ಸಂಭ್ರಮ ವಿಶೇಷವಾಗಿ ದಿನಾಂಕ 7ರಂದು ಮೂಡಿ ಬರಲಿದೆ. ನಮ್ಮ ದೇಶದ ಹೆಸರಾಂತ ಗಾಯಕರಾಗಿರುವಂತಹ ಪಂಡಿತ್ ಜಯತೀರ್ಥ ನೇವುಂಡಿಯವರು ಮತ್ತು ವಿದ್ವಾನ್ ಸುರೇಶ್ ರಾವ್ ಅತ್ತೂರ್ ಅವರು ಹಾಡಿರುತ್ತಿದ್ದಾರೆ. ಬಡಗುದಿಟ್ಟಿನ ಭಾಗವತರಾದ ಸುರೇಶ್ ಶೆಟ್ಟಿ ಮತ್ತು ತೆಂಕುದಿಟ್ಟಿನ ಶ್ರೀಮತಿ ಭವಿಶ್ರೀ ಮಂಡೇಕೋಲ್ ಅವರು ಕೂಡ ಯಕ್ಷಗಾನ ಗಾಯನದಲ್ಲಿ ಧ್ವನಿಯಾಗಲಿದ್ದಾರೆ. ಖ್ಯಾತ ವಿದ್ವಾಂಸರಾಗಿರುವಂತಹ ಸಾಹಿತಿಗಳಾಗಿರುವಂತಹ ಪ್ರೊಫೆಸರ್ BA ವಿವೇಕ್ ರೈ ಅವರು, ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿ ಸಂಪಾದಕರಾದಂತಹ ಶ್ರೀಯುತ UK ಕುಮಾರನಾಥ್ ಅವರು, ಶ್ರೀಯುತ ಕನಕರಾಜು ಅವರು ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ನಿಮ್ಮ ನಿರಂತರವಾದ ಪ್ರೋತ್ಸಾಹ ಸದಾ ಇರಲಿ. ದಿನಾಂಕ 7ರಂದು 100ನೇ ಸಂಚಿಕೆಯನ್ನ ಕೇಳುವುದನ್ನ ಮರೆಯಬೇಡಿ ಬಂಧುಗಳೇ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.